ಕಾರ್ತಿಕ ಮಾಸದಲ್ಲಿ ಮಾಡಬಾರದ ಕೆಲಸಗಳು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಾರ್ತಿಕ ಮಾಸಕ್ಕೆ ಹೆಚ್ಚಿನ ಮಹತ್ವವಿದೆ. ಈ ತಿಂಗಳನ್ನು ಹರಿಹರ ಮಾಸ ಎಂದು ಕರೆಯಲಾಗುತ್ತದೆ. ಇದು ನಿಯಮಗಳ ತಿಂಗಳು. ಈ ಕಾರ್ತಿಕ ಮಾಸವು ಶಿವ ಕೇಶವರಿಬ್ಬರನ್ನೂ ಏಕಕಾಲದಲ್ಲಿ ಪೂಜಿಸಿ ಪುಣ್ಯವನ್ನು ಪಡೆಯುವ ಮಾಸವಾಗಿದೆ. ಕಾರ್ತಿಕ ಮಾಸದ ಸೋಮವಾರದಂದು ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ, ಕಾರ್ತಿಕ ಮಾಸದ ಶನಿವಾರದಂದು ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಬೇಕು. ಆ ತಿಂಗಳುಗಳಿಗಿಂತ ಹೆಚ್ಚು ಭಕ್ತಿಯಿಂದ ಪೂಜಿಸು. ಅದಕ್ಕಿಂತ ಹೆಚ್ಚಾಗಿ ವಿಟ್ರ ಮಾಸ. ಈ ಕಾರ್ತಿಕ ಮಾಸ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಮಾಸ. ಕಾರ್ತಿಕ ಮಾಸದಲ್ಲಿ ಸ್ನಾನ, ದೀಪಾಲಂಕಾರ, ದಾನ, ಪಠಣ ಬಹಳ ಮುಖ್ಯ. ಈ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಭಕ್ತಿಯಿಂದ ಪೂಜಿಸುವವರಿಗೆ ಪರಮಾತ್ಮನ ಕೃಪೆ ಖಂಡಿತ ಸಿಗುತ್ತದೆ. ಈ ಒಂದು ತಿಂಗಳಲ್ಲಿ ಪೂಜೆಗಳನ್ನು ಮಾಡಿದರೆ ವರ್ಷವಿಡೀ ಪೂಜೆ ಸಲ್ಲಿಸಿದಷ್ಟೇ ಪ್ರತಿಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಈ ಮಾಸದಲ್ಲಿ ಪರಮಾತ್ಮನನ್ನು ಕ್ರಮಬದ್ಧವಾಗಿ ಪೂಜಿಸಿದರೆ ಜನ್ಮಾಂತರಗಳ ದಾರಿದ್ರ್ಯ ತೊಲಗಿ ಕೋಟ್ಯಾಂತರ ಜನ್ಮಗಳ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಆದರೆ ಈ ಪ್ರಮುಖ ಕಾರ್ತಿಕ ಮಾಸದಲ್ಲಿ ಕೆಲವು ಕೆಲಸಗಳನ್ನು ಮಾಡಬಾರದು ಎನ್ನುತ್ತಾರೆ ವಿದ್ವಾಂಸರು. ಕಾರ್ತಿಕ ಮಾಸದಲ್ಲಿ ಶಿವನ ಆರಾಧನೆಯು ಫಲಗಳ ಪರ್ವತವನ್ನು ನೀಡುತ್ತದೆ. ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಅಭಿಷೇಕ, ಕಾರ್ತಿಕ ಸ್ನಾನ, ತುಳಸಿ ಪೂಜೆ, ಶಿವ ಕೇಶವ ಸ್ತೋತ್ರ ಪಠಣ, ಪೂರ್ಣಿಮಾ ಮತ್ತು ಏಕಾದಶಿಯಂದು ಆಚರಿಸುವ ಸತ್ಯನಾರಾಯಣ ವ್ರತವು ಈ ಮಾಸದಲ್ಲಿ ಅತ್ಯಂತ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಭಕ್ತರು ಬಲವಾಗಿ ನಂಬುತ್ತಾರೆ. ಕಾರ್ತಿಕ ಮಾಸವು ಅತ್ಯಂತ ಮಂಗಳಕರವಾದ ಮಾಸವಾಗಿದೆ. ಅನೇಕ ಉತ್ತಮ ಫಲಿತಾಂಶಗಳನ್ನು ನೀಡುವ ತಿಂಗಳು. ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳು. ಆದರೆ ಈ ಮಾಸದಲ್ಲಿ ಅಪ್ಪಿತಪ್ಪಿಯೂ ಕೆಲವು ತಪ್ಪುಗಳನ್ನು ಮಾಡಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ. ನಿಮಗೆ ಗೊತ್ತಿಲ್ಲದಿದ್ದರೂ ಕಾರ್ತಿಕ ಮಾಸದಲ್ಲಿ ಈ ತಪ್ಪುಗಳನ್ನು ಮಾಡಿದರೆ ಶಿವನಿಗೆ ಕೋಪ ಬರುತ್ತದೆ. ಮುಂದೆ ನಿನಗೆ ತೊಂದರೆಯಾಗುತ್ತದೆ ಎನ್ನುತ್ತಾರೆ ಪಂಡಿತರು. ಕಾರ್ತಿಕ ಮಾಸದಲ್ಲಿ ಯಾವುದೇ ದೋಷಗಳನ್ನು ಮಾಡಬಾರದು ಎಂದು ವೇದ ವಿದ್ವಾಂಸರು ಹೇಳುತ್ತಾರೆ. ಈ ಪವಿತ್ರ ಕಾರ್ತಿಕ ಮಾಸದಲ್ಲಿ ಗಂಡ ಮತ್ತು ಹೆಂಡತಿ ದೈಹಿಕವಾಗಿ ಭೇಟಿಯಾಗಬಾರದು. ಈ ನಿಯಮ ಮದುವೆಯಾಗಿ ಹಲವು ವರ್ಷಗಳಾದ ಮತ್ತು ಬೆಳೆದ ಮಕ್ಕಳನ್ನು ಹೊಂದಿರುವವರಿಗೆ ಇದು ಸೂಕ್ತವಾಗಿದೆ. ಎಲ್ಲರೂ ಅದನ್ನೇ ಪಾಲಿಸಬೇಕು ಅಂತೇನಿಲ್ಲ. ಇದು ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ವೈಯಕ್ತಿಕ ವಿಷಯಗಳು, ನಿಮ್ಮ ಆಯ್ಕೆಯನ್ನು ಅವಲಂಬಿಸಿರುತ್ತದೆ. ಇಡೀ ತಿಂಗಳು ಬ್ರಹ್ಮಚರ್ಯವನ್ನು ಆಚರಿಸಲು ಸಾಧ್ಯವಾಗದವರು ಕಾರ್ತಿಕ ಸೋಮವಾರ, ಏಕಾದಶಿ, ದ್ವಾದಶಿ ಮತ್ತು ಪೌರ್ಣಮಿ ದಿನಗಳಲ್ಲಾದರೂ ಬ್ರಹ್ಮಚರ್ಯವನ್ನು ಆಚರಿಸಬೇಕು. ಪವಿತ್ರ ಕಾರ್ತಿಕ ಮಾಸದಲ್ಲಿ ಮಹಿಳೆಯರು ಮನೆಯಲ್ಲಿ ಅಳಬಾರದು. ಸಂತೋಷವಾಗಿರಿ. ಇದು ಶಿವನನ್ನು ಮೆಚ್ಚಿಸುತ್ತದೆ. ಅಲ್ಲದೆ ಕಾರ್ತಿಕ ಮಾಸದಲ್ಲಿ ಮಹಿಳೆಯರು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಪತಿಪತ್ನಿಯರು ಶಾಂತಚಿತ್ತರಾಗಿ ಪಾರ್ವತಿ ಪರಮೇಶ್ವರಿಯನ್ನು ಸಾಧ್ಯವಾದಾಗಲೆಲ್ಲ ಒಟ್ಟಿಗೆ ಪೂಜಿಸಬೇಕು. ಹಾಗೆಯೇ ಕಾರ್ತಿಕ ಮಾಸದಲ್ಲಿ ಸೂರ್ಯೋದಯವಾಗುವವರೆಗೆ ಮಲಗಬಾರದು. ಬೆಳಿಗ್ಗೆ ಆದಷ್ಟು ಬೇಗ ಎದ್ದು ಸ್ನಾನ ಮಾಡಿ ಶಿವನ ಪೂಜೆ ಮಾಡಿ. ಹಾಗೆಯೇ ಕಾರ್ತಿಕ ಮಾಸದಲ್ಲಿ ಮಹಿಳೆಯರು ಹಗಲಿನಲ್ಲಿ ಮಲಗಬಾರದು. ಅಲ್ಲದೆ ಈ ಕಾರ್ತಿಕ ಮಾಸದಲ್ಲಿ ಪುರುಷರು ಕಟಿಂಗ್ ಮಾಡಬಾರದು. ಗಡ್ಡವನ್ನು ಕೂಡ ಕಟಿಂಗ್ ಮಾಡಬಾರದು. ಕಾರ್ತಿಕ ವ್ರತಗಳು ತಿಂಗಳಾದರೂ ನೆಲದ ಮೇಲೆ ಮಲಗಬೇಕು. ತಲೆಗೆ ಎಣ್ಣೆ ಹಾಕಬೇಡಿ. ಕಾರ್ತಿಕ ವ್ರತವನ್ನು ನಿಯಮಗಳನ್ನು ಅನುಸರಿಸಬೇಕು. ನಾನು ಈ ನಿಯಮಗಳನ್ನು ಪಾಲಿಸುತ್ತೇನೆ ಎಂದು ದೇವರಿಗೆ ಹೇಳಿ ಕಾರ್ತಿಕ ವ್ರತವನ್ನು ಪ್ರಾರಂಭಿಸಬೇಕು. ಉಪವಾಸ ಮಧ್ಯದಲ್ಲಿ ಮುರಿದರೆ ಬಹಳಷ್ಟು ತೊಂದರೆಗಳು ಉಂಟಾಗುತ್ತವೆ. ಆದ್ದರಿಂದ ನೀವು ಅದನ್ನು ಅನುಸರಿಸಬಹುದೇ ಎಂದು ಮೊದಲೇ ಯೋಚಿಸಿ ಮತ್ತು ನಂತರ ದೇವರಿಗೆ ನಿಯಮಗಳನ್ನು ಹೇಳಿ. ನಾವು ತಿಂಗಳ ದಿನಗಳನ್ನು ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸುವವರಿಗೆ ಈ ನಿಯಮಗಳನ್ನು ನೆನಪಿಡಿ. ಪಾಡ್ಯಮಿ, ಹುಣ್ಣಿಮೆಯ ದಿನ, ಏಕಾದಶಿ ದಿನ ಮತ್ತು ಕೊನೆಯ ದಿನ ಮಾಡಬಹುದು ಎಂದುಕೊಂಡವರು 1 ತಿಂಗಳು ಮಾಡಿ. ಅಥವಾ 4 ಸೋಮವಾರ, ಹುಣ್ಣಿಮೆ ಮತ್ತು ಪೂರ್ಣ ಫಲಿತಾಂಶವನ್ನು ಪಡೆಯಿರಿ. ವಿಶೇಷವಾಗಿ ಮಹಿಳೆಯರು ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಹಚ್ಚುತ್ತಾರೆ. ಕಾರ್ತಿಕ ಸೋಮವಾರ, ಹುಣ್ಣಿಮೆ, ಏಕಾದಶಿಯಂದು ದೇವಸ್ಥಾನಗಳಲ್ಲಿ ದೀಪಗಳನ್ನು ಬೆಳಗಿಸುತ್ತಾರೆ. ಆದರೆ ಮಾಡಬೇಡಿ, ಅದು ತುಂಬಾ ತಪ್ಪು. ಮಹಿಳೆಯರು ದೇವಸ್ಥಾನಗಳಲ್ಲಿ ಹೆಚ್ಚು ದೀಪಗಳನ್ನು ಹಾಕಬಾರದು. ಅಂದರೆ ದೇವಸ್ಥಾನದಲ್ಲಿ ದೀಪಗಳನ್ನು ಬೆಳಗಿಸಲು ಬಯಸಿದಾಗ ಹೆಚ್ಚು ದೀಪಗಳನ್ನು ಹಾಕುವ ಬದಲು 1 ಅಥವಾ 2 ದೀಪಗಳನ್ನು ಹಾಕಿದರೆ ಸಾಕು. ಹಾಗಿದ್ದರೆ ದೇವಸ್ಥಾನದಲ್ಲಿ ಎಲ್ಲರಿಗೂ ದೀಪ ಹಚ್ಚಲು ಸ್ಥಳವಿರುತ್ತದೆ. ದೀಪಗಳನ್ನು ಹಚ್ಚಲು ಸಾಧ್ಯವಾಗದಿದ್ದರೂ ಹೊಗೆಯಾಡುತ್ತಿರುವ ದೀಪಕ್ಕೆ ಎಣ್ಣೆ ಹಾಕಿ ಅಥವಾ ಒತ್ತಿದರೆ ದೀಪ ಬೆಳಗುತ್ತದೆ. ಆದ್ದರಿಂದ ಇದನ್ನು ನೆನಪಿಡಿ. ಈ ಮಾಸದಲ್ಲಿ ವಿಶೇಷವಾಗಿ ಶಿವನನ್ನು ಪೂಜಿಸಿ ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ಸಕಲ ಪಾಪಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಬಯಸಿದ ಇಷ್ಟಾರ್ಥಗಳನ್ನು ಪೂರೈಸಲು ಮತ್ತು ಎಲ್ಲವೂ ಚೆನ್ನಾಗಿ ನಡೆಯಲು ಕಾರ್ತಿಕ ಮಾಸದಲ್ಲಿ ಮಾಡಬಾರದ ಕೆಲವು ಕೆಲಸಗಳಿವೆ. ಮೊದಲನೆಯದು ಮಾಂಸಾಹಾರ.
ಪದ್ಮ ಪುರಾಣವು ನಮಗೆ 1 ತಿಂಗಳ ಕಾಲ ಮಾಂಸವನ್ನು ತಿನ್ನಬಾರದು ಎಂದು ಹೇಳುತ್ತದೆ. ಅಲ್ಲದೆ ಈರುಳ್ಳಿ, ಬೆಳ್ಳುಳ್ಳಿ, ಮೂಲಂಗಿ, ಕುಂಬಳಕಾಯಿ, ಬದನೆ, ಬೀಟ್ರೂಟ್ ಹಾಗೆಯೇ ದ್ವಿದಳ ಧಾನ್ಯಗಳನ್ನು ತಿನ್ನಬೇಡಿ. ಅಲ್ಲದೆ ಎಳ್ಳು ಮತ್ತು ಹರಿವೆ ಸೊಪ್ಪು ತಿನ್ನಬೇಡಿ. ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಭಾನುವಾರದಂದು ತೆಂಗಿನಕಾಯಿ ಆಮ್ಲವನ್ನು ತೆಗೆದುಕೊಳ್ಳಬಾರದು ಎಂದು ಹಿರಿಯರು ಹೇಳುತ್ತಾರೆ. ಇತರರು ಶುಂಠಿ ತಿನ್ನಬೇಡಿ. ಹಾಗೆಯೇ ಕಾರ್ತಿಕ ವ್ರತವನ್ನು ಆಚರಿಸುವವರು 3 ಹೊತ್ತು ಊಟ ಮಾಡಬಾರದು. 1 ಹೊತ್ತಿನ ಊಟವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಉಳಿದ ಸಮಯದಲ್ಲಿ ಹಾಲು ಮತ್ತು ಹಣ್ಣುಗಳನ್ನು ಮಾತ್ರ ಸೇವಿಸಬೇಕು. ಅಲ್ಲದೆ ಹಾಸಿಗೆಗಳ ಮೇಲೆ ಮಲಗುವ ಬದಲು ನೀವು ನೆಲದ ಮೇಲೆ ಮಲಗಬೇಕು. ಆದಷ್ಟು ಅನವಶ್ಯಕ ಮಾತುಗಳನ್ನಾಡದೆ ಮೌನವಹಿಸಿ ಶಿವನ ನಾಮಸ್ಮರಣೆ ಮಾಡಬೇಕು. ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಗೆ ಬಹಳ ಮಹತ್ವವಿದೆ. ಈ ಮಾಸದ ಶುಕ್ಲಪಕ್ಷ ಏಕಾದಶಿಯ ದಿನದಂದು ತುಳಸಿ ಕಲ್ಯಾಣವನ್ನು ಮಾಡಲಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ತುಳಸಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಆದ್ದರಿಂದ ಈ ಮಾಸದಲ್ಲಿ ತುಳಸಿ ಪಡೆಗಳನ್ನು ಯಾವುದೇ ಸಂದರ್ಭದಲ್ಲೂ ಕತ್ತರಿಸಬಾರದು. ಈ ಮಾಸದಲ್ಲಿ ಶಿವ ಅಷ್ಟೋತ್ತರ, ಲಿಂಗಾಷ್ಟಕಂ, ಬಿಲ್ವಾಷ್ಟಕಂ ಮತ್ತು ಶಿವ ಸ್ತೋತ್ರಗಳ ಆಚರಣೆಯು ಸಕಲ ಐಶ್ವರ್ಯವನ್ನು ತರುತ್ತದೆ. ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ಮಾಡುವುದರಿಂದ ಜೀವನದಲ್ಲಿ ಸುಖ, ಸಂಪತ್ತು, ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ಕಾರ್ತಿಕ ದೀಪದ ತುಳಸಿ ಪೂಜೆಯು ನೆಲದ ಮೇಲೆ ಮಲಗುವುದು, ಕಾಳುಗಳನ್ನು ತ್ಯಜಿಸುವುದು, ಸ್ವಯಂ ಸಂಯಮ ಮತ್ತು ಆಹಾರದಲ್ಲಿ ಮಿತವಾಗಿರುವುದನ್ನು ಒಳಗೊಂಡಿರಬೇಕು. ಕಾರ್ತಿಕ ಮಾಸದಲ್ಲಿ ತುಳಸಿ ಮುಂದೆ ದೀಪವನ್ನು ಹಚ್ಚುವ ಮೂಲಕ ವಿಷ್ಣುವು ಪ್ರಸನ್ನನಾಗುತ್ತಾನೆ, ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ದೇವರ ಆಶೀರ್ವಾದವನ್ನು ಕೋರಿ ಕೈಗೊಳ್ಳುವ ಯಾವುದೇ ಕಾರ್ಯಕ್ರಮವು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಕಾರ್ತಿಕ ಮಾಸದಲ್ಲಿ ಈ ತಪ್ಪುಗಳು ಆಗದಂತೆ ಎಚ್ಚರಿಕೆ ವಹಿಸಿದರೆ ನಿಮ್ಮ ಪೂಜೆಗೆ ಫಲ ಸಿಗುತ್ತದೆ. ಭಗವಂತ ಪ್ರಸನ್ನನಾಗುವನು. ಕೇಳಿದ ನಂತರ ಕಾರ್ತಿಕ ಮಾಸದಲ್ಲಿ ನಾವು ಹೇಳಿದ ಈ ತಪ್ಪುಗಳನ್ನು ಮಾಡಬೇಡಿ. ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಸುಖವಾಗಿ ಬಾಳು. ಓಂ ಶ್ರೀ ಮಾತೆಯೇ ನಮಃ. ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.